ನಿತ್ಯ ಕೇಳುತ್ತಾರೋ, ಯಾರು ಭಜಿಸುತ್ತಾರೋ ಅವರಿಗೆ ಶ್ರೀಹರಿಯು ಸಕಲ ಇಷ್ಟಾರ್ಥವನ್ನೂ ಕರುಣಿಸಲಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ ಅನೇಕದಂತಂ ಉಪಾಸ್ಮಹೇ. ಕನ್ನಡ ಪೌರಾಣಿಕ ನಾಟಕ ವೇದೋದ್ಧರಣ. ಪಾತ್ರ ಮತ್ತು ಪರಿಚಯ: ದೇವೇಂದ್ರನಾಗಿ ಶ್ರವಣ್ ಟೆಂಟಿಯೇ, ರಾಯ್ ಆಗಿ ಗೌತಮ್ 8th ಸ್ಟ್ಯಾಂಡರ್ಡ್, ವರುಣನಾಗಿ ಅಭಿಷೇಕ್ 8th ಸ್ಟ್ಯಾಂಡರ್ಡ್, ತಮಾಸುರನಾಗಿ ಪೃಥ್ವಿಕ್ ಟೆಂಟಿಯೇ, ವಜ್ರದೇಹಿ ರಾಕ್ಷಸನಾಗಿ ಲಕ್ಷ್ಮೀಶ 9th B, ವಜ್ರಕಾಯ ರಾಕ್ಷಸನಾಗಿ ಧನುಷ್ 9th B. ವಿಷ್ಣುವಿನ ಪಾತ್ರದಲ್ಲಿ ಪ್ರಗತಿ ರಾವ್ 10th A, ಭೃಗು ಮಹರ್ಷಿಯ ಪಾತ್ರದಲ್ಲಿ ರಮ್ಯಾ 10th A, ಖ್ಯಾತಿ ದೇವಿಯಾಗಿ ಹರ್ಷಿತಾ 10th A, ಮತ್ಸ್ಯಾವತಾರವಾಗಿ ಕಿಶೋರ್ 9th A, ಶುಕ್ರಾಚಾರ್ಯರಾಗಿ ಹಂಸಿಕಾ 10th A, ಬ್ರಹ್ಮನ ಪಾತ್ರದಲ್ಲಿ ಶ್ರವಣ್ 10th A. ನಿಮ್ಮೆಲ್ಲರ ಸಾಧನೆಯ ಪ್ರತಿಫಲವಲ್ಲದೆ ಮತ್ತೇನು, ಇಡೀ ರಕ್ಕದ ಕುಲವನ್ನೆಲ್ಲ ಒಟ್ಟುಗೂಡಿಸಿ ಬಲಿಷ್ಠ ಸಾಮ್ರಾಜ್ಯವನ್ನೇ ನಿರ್ಮಿಸಿದ್ದೇವೆ. ಹಿರಣ್ಯಕವೆಂದರೆ ಬಂಗಾರವೆಂದರ್ಥ. ರಾಕ್ಷಸರ ಬದುಕು ಬಂಗಾರವಾಗಬೇಕು. ಸಾಧನೆಗೆ ತಕ್ಕ ಪ್ರತಿಫಲವನ್ನು ಅನುಭವಿಸುತ್ತಿದ್ದೇವೆ. ಆದುದರಿಂದಲೇ ನಮ್ಮನೆ ತಮಾಸುರನೆಂದು ನಾವೆಲ್ಲ ಒಪ್ಪಿಕೊಂಡಿದ್ದೇವೆ. ತಮಾಸುರ ಸಮ ಎಂದರೆ ಕತ್ತಲು ಎಂದರ್ಥ. ನಾನು ಹುಟ್ಟುವಾಗ ಪ್ರಪಂಚವೇ ಕತ್ತಲಾಯಿತಂತೆ. ಆದ್ದರಿಂದ ತಮಾಸುರನೆಂದು ಕರೆದರು. ನನ್ನ ಮಾತೆ ಸೋಮಕನೆಂದು ಹೆಸರಿಟ್ಟರು. ತಮಾಸುರನೆಂದು ಲೋಕಮುಖಕ್ಕೆ ಗುರುತಿಸಿಕೊಂಡಿದ್ದೇನೆ. ಬೆಳಕಿಗೆ ಬೇಕಾದರೆ ಕತ್ತಲ ಅಗತ್ಯ. ಬೆಳಕಿಗೆ ಹೆದರದವರು ಕತ್ತಲೆಗೆ ಹೆದರುತ್ತಾರೆಂದಾದರೆ ಕತ್ತಲೆ ಮಹತ್ವ ಏನೆಂದು ಗೊತ್ತಾಗುತ್ತದೆ. ರಕ್ಕಸರ ಬಾಳು ಬಂಗಾರವೇ ಆಗಬೇಕಿದ್ದರೆ 3 ಲೋಕ ಕತ್ತಲಾಗಬೇಕು. ಕತ್ತಲು ಲೋಕ ಕತ್ತಲಾಗಬೇಕು. ನಮ್ಮನ್ನು ತುಳಿಯುವವರ ಪಾಲಿಗೆ ನಾವು ಕತ್ತಲಾಗಬೇಕು. ನಮ್ಮ ಏಳಿಗೆಯನ್ನು ಬಯಸದವರ ಪಾಲಿಗೆ ನಾವು ಕತ್ತಲಾಗಬೇಕು. ನಮ್ಮ ಒಳಿತನ್ನು ಬಯಸದವರು ಆಸುರರು. ನಮಗೆ ಸಿಗಬೇಕಾದ ಹಕ್ಕನ್ನು ಕಸಿದುಕೊಂಡು ಆ ದೇವತೆಗಳು ದೇವಲೋಕದಲ್ಲಿ ಮೇಲಿಟ್ಟಿದ್ದಾರೆ. ಆ ದೇವಲೋಕಕ್ಕೆ ಮುತ್ತಿಗೆ ಹಾಕಬೇಕು. ದೇವಾದಿ ದೇವತೆಗಳ ಸದಗಳು ಆ ಇಂದ್ರನ ಪೀಠವನ್ನು ಏರಿ ಅಸುರೇಂದ್ರನೆನ್ನಿಸಿಕೊಳ್ಳಬೇಕು. ರಾಕ್ಷಸ ವೀರರೇ, ನನ್ನ ಆಸೆ ನಿಮ್ಮೆಲ್ಲರ ಆಸೆ ಆಗಿರುವಾಗ ಆ ಇಂದ್ರನ ಎಡೆಬದಿ ಕಟ್ಟಿ ಲೋಕವನ್ನು ಸ್ವಾಧೀನಪಡಿಸಿ ಸುರಗದ್ದುಗೆಯನ್ನೇರಬೇಕು. ಇನ್ನು ತಡ ಮಾಡುವುದು ಸರಿಯಲ್ಲ. ಆಗೋಣ ಮುತ್ತಿಗೆ ಆ ದೇವಲೋಕಕ್ಕೆ.
ತಿನ್ನುತ್ತೀರಲ್ಲ? ನಾನು ತಡೆಯುವ ನೀನು ಯಾರು? ನಾನು ಯಾರ? ನಾನಿಲ್ಲಿಯ ಒಡೆಯ, ಬಾಗಿಲಿಗೆ ಒಡೆಯ. ಓಹೋ, ಬಾಗಿಲು ಕಾಯುವವ. ನಾನು ಯಾರೆಂದು ಗೊತ್ತಾ? ಹೇಳಿದ್ರಲ್ಲ, ಗೊತ್ತಾಗುವುದು. ಹಿರಣ್ಯ ಕಪುರದ ಅರಸ ಸಮಾಸುರ ನಾನು. ಸಮಾಸುರ ಏನು ಇದ್ದಂತ ಮಾಡಿ? ಅಲ್ಲಿ ಏನು ಬರಗಾಲವ? ಏನು ನೆರೆ ಬಂದಿದೆಯಾ? ದೇವಲೋಕ ನಮ್ಮ ಸೊತ್ತು, ಅದನ್ನು ಪಡೆಯಲು ಬಂದಿದ್ದೇವೆ. ದೇವಲೋಕ ನಿಮ್ಮ ಸೊತ್ತ? ಬಿಟ್ಟು ಕೊಡದಿದ್ದರೆ ಏನು ಮಾಡ್ತೀಯಾ? ಬಿಟ್ಟು ಕೊಡದಿದ್ದರೆ ನಾವು ಒಡೆಯನೆದೆಗೆ ಬಂದು ಪಡೆದುಕೊಳ್ಳುತ್ತೇವೆ. ಹೌದಾ? ಹಾಗಾದರೆ ನೀವು ಗಂಡಸರೇ ಆಗಿದ್ದರೆ, ಮುಖದಲ್ಲಿ ಮೀಸೆ ಇದ್ದರೆ ಮೀಸೆ ಸಿಗಿಬಲ್ಲ. ಕಾಲು ಎತ್ತದೀಗ ನನಗೆ ಒಡೆಯಬೇಕು, ಕೈ ಎತ್ತದೀಗ ನನಗೆ ಒಡೆಯಬೇಕು. ಓಹೋ, ಇಲ್ಲಿ ದೇವತೆಗಳು ಮಾತ್ರ ಅಲ್ಲ, ಹುಚ್ಚರಿದ್ದರೆ ಈಗ ತಿಳಿಯಿತು. ನಾನು ಹುಚ್ಚ? ಹುಚ್ಚ ನಿನ್ನ ಅಪ್ಪ. ಅಪ್ಪನಪ್ಪ ಅಜ್ಜ ಹುಚ್ಚ, ಅಜ್ಜನಪ್ಪ ಮುತ್ತಜ್ಜ ಹುಚ್ಚ. ಏನಾದರೂ ಅಧಿಕ ಪ್ರಸಂಗ ಮಾಡಿದರೆ ಏನು ಮಾಡ್ತಿ? ಏನು ಮಾಡ್ತಾನ? ರಕ್ತದ ವೀರರೇ, ಆಗೋಣ ಬುದ್ಧಿಗೆ ಆ ದೇವಲೋಕಕ್ಕೆ. ಆ, 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 ಆ. ದೇವತೆಗಳೇ, ಸುರಪಾಲ, ದ್ವಾರಪಾಲಕ ಹೇಳಿದಂತಹ ಮಾತು ಹಿರಣ್ಯ ಕಪುರದ ರಕ್ಕಸರಂತೆ, ಸಮಾಸುರನಂತೆ ತನ್ನವರನ್ನೆಲ್ಲ ಕೂಡಿಕೊಂಡು ಇಲ್ಲಿಗೆ ಮುತ್ತಿಗೆಯನ್ನು ಹಾಕುತ್ತಿದ್ದಾರಂತೆ. ಸುರಪಾಲ, ವಜ್ರದ ಕವಚದಂತೆ ಅಷ್ಟದಿಕ್ಕುಗಳಲ್ಲಿ ನಾವಿರುವಾಗ ರಕ್ಕಸರ ಭಯವೇಕೆ? ಮೂರ್ತಿಗಳೇ, ಆದಿಮಾಯೆ ಕೃಪಾ ಕಟಾಕ್ಷ ನಮಗಿರುವಾಗ ಆ ರಕ್ಕಸರ ಲೆಕ್ಕವೇ ಇಲ್ಲ. ತಡ ಮಾಡದೆ ತಡೆಯೋಣ ಆಸುರನನ್ನು. ಸಮಾಸುರ, ದೇವಲೋಕವನ್ನು ಸ್ವಾಧೀನಪಡಿಸುತ್ತೇನೆ ಎಂದು ಮನದಿಂದ ಬಂದಿದ್ದೀರಿ. ಸಾಯೋ ಕಾಲಕ್ಕೆ ಈ ದುರ್ಬುದ್ಧಿ ಬಂದಿದೆ. ಕೊನೆಯ ಬಾರಿ ಎಚ್ಚರಿಸುತ್ತಿದ್ದೇನೆ, ಸ್ವರ್ಗದ ಆಸೆಯನ್ನು ಬಿಟ್ಟು ಎಲ್ಲಿಂದ ತೆರಳಲೇ ಒಳ್ಳೆಯದು. ಒಂದು ಬಾರಿ ದೇವಲೋಕ ನಮ್ಮ ಸೊತ್ತು, ಅದನ್ನು ಪಡೆಯುವುದು ನಮ್ಮ ಹಕ್ಕು. ಈ ಇಂದ್ರ ಪದವಿ 100 ಯಾಗ ಮಾಡಿ 3 ಮೂರ್ತಿಗಳನ್ನು ಮೆಚ್ಚಿಸಿ ಪಡೆದಂತಹ ಪೀಠವಿದೆ. ನಿಮ್ಮಂತ ಪಾಪಿಗಳಿಗೆ ತಕ್ಕುವುದಿಲ್ಲ ಈ ಸುರಪೀಠ. ಆ 3 ಮೂರ್ತಿಗಳು ನಮಗೆ ಲೆಕ್ಕಕ್ಕಿಲ್ಲ. ನಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಟು ಬಂದಿದ್ದೇವೆ. ಎದೆಗೆ ಬಂದು ಲೋಕವನ್ನು ಸ್ವಾಧೀನಪಡಿಸಿಕೊಳ್ಳುವಾಗ ಯಾರು ತಡೆಯುತ್ತಾರೆಂದು ನೋಡುವ. ಓಡಿ ಹೋಗುತ್ತಾ ಇದ್ದಾರೆ, ಎಲ್ಲಿ ಹೋಗುತ್ತಾರೆ ನೋಡುವ. ದೇವಲೋಕದ ಕತ್ತುಗೇರಬೇಕೆಂಬ ಮಹದಾಸೆಯಿಂದ ಮುತ್ತಿಗೆ ಹಾಕಿದರೆ ಆ ಇಂದ್ರನ ವಜ್ರಾಯುಧದ ಮುಂದೆ ನಮ್ಮ ಬಲ ಸಾಲದಾಯಿತು. ಅನ್ನ ಕೊಟ್ಟು ಕಟ್ಟಿಸಿಕೊಂಡಂತಾಗಿದೆ ನಮ್ಮ ಪರಿಸ್ಥಿತಿ. ಆ ಇಂದ್ರ ನಮ್ಮನ್ನು ಕೊಂದಾಗುತ್ತಾನೆಂದು ಅಟ್ಟಿಸಿಕೊಂಡು ಬರುತ್ತಾ ಇದ್ದಾನೆ. ಆ ಇಂದ್ರನಿಂದ ತಪ್ಪಿಸಿಕೊಳ್ಳಬೇಕು, ಓಡುವ ಮುಂದಕ್ಕೆ.
ಅವರೇ ಮತ್ತಷ್ಟು ಬಲಿಷ್ಠರಾಗಿ ನಮ್ಮನ್ನು ಕಾಡತರುತ್ತಾರೆ ಎಂದು ಗುರು ಬೃಹಸ್ಪತಿ ಹೇಳಿದಂತಹ ಮಾತು. ಅವರನ್ನು ಬೆಳೆಯಲು ಬಿಡದೆ ಜೀವನದಲ್ಲೇ ಜೀವಿಸಬೇಕು. ಅವರನ್ನು ದಂಡಿಸಲೇಬೇಕು. ಯಾವ ಮೂಲೆಯಲ್ಲಿ ಅಡಗಿಕೊಂಡರೂ ಬಿಡಬಾರದು. ನಮ್ಮಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಎಲ್ಲಿ ಹೋಗುತ್ತಾರೆ ನೋಡುವ. ರಕ್ಕಸವಿಲ್ಲರೆ ಒಡೆಯ ಎಲ್ಲಿ ಅಡಗಿ ಕೂತರು, ಎಷ್ಟು ಓಡಿದರು. ಆ ಇಂದ್ರ ನಮ್ಮನ್ನು ಬೆನ್ನಟ್ಟಿ ಬರುತ್ತಾ ಇದ್ದಾನೆ. ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಂಡರೆ 100 ವರ್ಷ ಆಯಸ್ಸೆಂಬಂತೆ ಎಲ್ಲಿಯಾದರೂ ಆಶ್ರಯ ಹುಡುಕಲೇಬೇಕು. ಪ್ರವಾಹದ ವಿರುದ್ಧ ಈಜುತ್ತೇವೆ ಎಂಬ ಬಂಡ ಧೈರ್ಯದಿಂದ ಧುಮುಕಿದವರಿಗೆ ಈಗ ಮುಳುಗುವ ಸ್ಥಿತಿ ಬಂದದಾಗಿತ್ತು. ನೀರಿನಲ್ಲಿ ಮುಳುಗುತ್ತಿರುವವನಿಗೆ ಒಂದು ಹುಲ್ಲುಗಡ್ಡೆ ಸಿಕ್ಕಿದರೂ ಬದುಕಿರಬಹುದು. ರಕ್ಕದ ವೀರರೇ, ಎದೆಗುಂದಬೇಡಿ. ಸೋಲನ್ನು ಒಪ್ಪಿಕೊಳ್ಳಬಾರದು. ಆಶಯ ಸಿಗಬಹುದೆಂಬ ನಂಬಿಕೆಯಿಂದ ಮುಂದೆ ಹೋಗೋಣ. ಹೊರಗಿನಿಂದ ಪ್ರಾಣ ಭಯ. ನೀವು ಯಾರು? ಎಲ್ಲಿಂದ ಬಂದವರು? ಯಾರಿಂದ ಪ್ರಾಣ ಭಯ? ಅಮ್ಮ, ನಾವು ಭೃಗು ಮಹರ್ಷಿಯನ್ನು ಕಾಣಲು ಬಂದವರು. ಅವರು ಆಶ್ರಮದಲ್ಲಿ ಇಲ್ಲ, ಯಜ್ಞಾರ್ಥವಾಗಿ ಹೊರಗೆ ಹೋಗಿದ್ದಾರೆ. ಬರುವುದಕ್ಕೆ ಸ್ವಲ್ಪ ದಿವಸವಾಗಬಹುದು. ತಾವು ಯಾರೆಂದು ಗೊತ್ತಾಗಲಿಲ್ಲ. ನಾನು ಅವರ ಧರ್ಮಪತ್ನಿ. ಧರ್ಮಪತ್ನಿ ಖ್ಯಾತಿದೇವಿಯರೇ ನೀವು? ಮತ್ತೊಂದು ವಂದಿಸಿಕೊಂಡಿದ್ದೇನೆ. ನನ್ನ ಬಗ್ಗೆ ತಿಳಿದವರೇ ನೀವು? ಮಹರ್ಷಿಯ ಧರ್ಮಪತ್ನಿ ಖ್ಯಾತಿ ದೇವಿಯ ಪತಿವ್ರತ ಧರ್ಮ
ಇಡೀ ಲೋಕವೇ ಕೊಂಡಾಡುತ್ತಿರುವಾಗ ನಮಗೆ ತಿಳಿಯದೇ ಇರುತ್ತದೆ. ಆದರೆ ನೀವು ಯಾರೆಂದು ನನಗೆ ಗೊತ್ತಾಗಲಿಲ್ಲ. ಅಮ್ಮ, ನಾವು ಯಾರೆಂಬ ವೃತ್ತಾಂತವನ್ನು ಹೇಳುವ ಮೊದಲು ನಮ್ಮನ್ನು ರಕ್ಷಿಸುತ್ತೇವೆಂದು ಮಾತು ಕೊಡಬೇಕು. ನೀವು ಯಾರೆಂದು ನನಗೆ ತಿಳಿಯದೆ ಹೋದರೂ ಬಂದ ಕೂಡಲೇ ಅಮ್ಮ ಎಂದು ಕರೆದಿದ್ದೀರಿ. ಹೆಣ್ಣಾದವರಿಗೆ ಯಾರೇ ಆಗಲಿ ಅಮ್ಮ ಎಂದು ಕರೆದರೆ ಅವಳ ಮಾತೃ ಹೃದಯ ಕರಗುತ್ತದೆ. ಕೆಟ್ಟ ಮಕ್ಕಳು ಹುಟ್ಟಬಹುದು, ಆದರೆ ಕೆಟ್ಟ ತಾಯಿ ಹುಟ್ಟಲು ಸಾಧ್ಯವಿಲ್ಲ. ನಿಮಗೆ ತಾಯಿಯಾಗಿ ಹೇಳುತ್ತಿದ್ದೇನೆ, ಈ ಆಶ್ರಮದಲ್ಲಿ ಯಾರ ಭಯವೂ ಇಲ್ಲ. ಧೈರ್ಯದಿಂದ ನೀವು ಯಾರೆಂದು ಹೇಳಿ. ನಾವು ರಕ್ಕಸರು, ಹಿರಣ್ಯಕಪುರದ ತಮಾಸುರ ನಾನು. ರಕ್ಕಸರೇ? ನೋಡುವುದಕ್ಕೆ ಬಲಾಢ್ಯರಂತೆ ಕಾಣುತ್ತೀರಿ. ನಿಮ್ಮಂತವರಿಗೆ ಪ್ರಾಣ ಭಯವೇ? ಅಮ್ಮ, ನಮಗೆ ಹುಟ್ಟಿನಿಂದಲೇ ಒಂದು ಆಸೆ, ಸ್ವರ್ಗಪೀಠವನ್ನೇರಬೇಕೆಂಬುದು. ಆ ಮಹದಾಸೆಯಿಂದ ಸ್ವರ್ಗಲೋಕಕ್ಕೆ ಮುತ್ತಿಗೆ ಹಾಕಿದೆವು. ಪರಿಣಾಮವಾಗಿ ನಮಗೆ ಸೋಲಾಯಿತು, ಪಲಾಯನಗೈದೆವು. ನಮ್ಮನ್ನು ಕೊಂದು ಮುಗಿಸುತ್ತೇನೆಂದು ಆ ಇಂದ್ರ ಬೆನ್ನಟ್ಟಿ ಬರುತ್ತಾ ಇದ್ದಾನೆ ತಾಯಿ. ಯಾರಿಗೇ ಆಗಲಿ ಆಸೆ ಇರುವುದು ತಪ್ಪಲ್ಲ, ಆದರೆ ದುರಾಸೆ ಇರುವುದು ತಪ್ಪು. ನಿಮ್ಮದೇ ಆದ ಹಿರಣ್ಯಕಪುರದಲ್ಲಿ ನೆಮ್ಮದಿಯಿಂದ ಇರುವುದನ್ನು ಬಿಟ್ಟು ದೇವಲೋಕವನ್ನು ಪಡೆಯಬೇಕೆಂಬ ದುರಾಸೆಯಿಂದ ಹೊರಟಿದ್ದೀರಿ. ಅಮ್ಮ, ಕೆಟ್ಟ ಮೇಲೆ ಬುದ್ಧಿ ಬರುವುದು ಸಹಜ ತಾನೆ. ಈಗ ಬುದ್ಧಿ ಬಂದಿದೆ, ನಮ್ಮನ್ನು ಕಾಪಾಡಿ ಉದ್ಧರಿಸಬೇಕು. ವೀರರೇ, ಇದು ಆಶ್ರಮ. ದೀನರಾಗಿ ಯಾರು ಬಂದರೂ ಆಶ್ರಯ ನೀಡುವುದು ಧರ್ಮ. ಅದರಲ್ಲೂ ನನ್ನ ಪತಿ ಯಜ್ಞ ಕಾರ್ಯಕ್ಕೆ ಹೋಗುವಾಗ ನಾನು ಬರುವವರೆಗೂ ಇಲ್ಲಿಯ ನಿಯಮವನ್ನು ಮೀರದಂತೆ ವರ್ತಿಸಬೇಕು ಎಂದು ಹೇಳಿದ್ದಾರೆ. ಅವರು ಬರುವವರೆಗೂ ರಕ್ಷಣೆ ನೀಡುತ್ತೇನೆ, ಆದರೆ ಇಲ್ಲಿಯ ನಿಯಮವನ್ನು ಮೀರದಂತೆ ವರ್ತಿಸಬೇಕು. ಆಗಲಿ ತಾಯಿ, ಮಡಿಯನ್ನುಟ್ಟು ಮದ್ಯ ಮಾಂಸಗಳನ್ನು ತ್ಯಜಿಸಿ ಗೆಡ್ಡೆ ಗೆಣಸುಗಳನ್ನು ತಿಂದು ಭೃಗು ಮಹರ್ಷಿಯ ಶಿಷ್ಯರಾಗಿರುತ್ತೇವೆ. ಅಲ್ಲಿ ಪರ್ಣಕುಟೀರದಲ್ಲಿ ವಿಶ್ರಾಂತಿ ಪಡೆಯಿರಿ. ಆಗಲಿ ತಾಯಿ. ಬಂದವರಿಗೆ ಆಶ್ರಯ ಕೊಟ್ಟಿದ್ದೇನೆ. ಪತಿ ಬರುವವರೆಗೂ ಕಾಪಾಡುವುದು ನನ್ನ ಕರ್ತವ್ಯ. ಆದರೆ ದೇವೇಂದ್ರ ಇಲ್ಲಿಗೆ ಬರುವುದು ಖಂಡಿತ. ದೇವೇಂದ್ರ ಬಂದರೆ ತೊಂದರೆಯಾಗುವುದು ಖಂಡಿತ. ಅವನನ್ನು ಆಶ್ರಮದ ಪ್ರವೇಶ ದ್ವಾರದಿಂದಲೇ ಹಿಂದಕ್ಕೆ ಕಳುಹಿಸಬೇಕು. ಭಟುಗಳೇ, ಇತ್ತ ಬನ್ನಿ. ಆಶ್ರಮದ ಪ್ರವೇಶ ದ್ವಾರದಲ್ಲಿ ನಿಂತು ಯಾರನ್ನು ಒಳಗೆ ಬಿಡಬಾರದು. ಯಾಕೆಂದು ಕೇಳಿದರೆ, ಭಟುಗಳೇ, ಯಾರೇ ಬಂದರೂ ಗುರುಗಳು ಆಶ್ರಮದಲ್ಲಿ ಇಲ್ಲ, ಯಜ್ಞಾರ್ಥವಾಗಿ ಹೊರಗೆ ಹೋಗಿದ್ದಾರೆ. ಬರುವುದಕ್ಕೆ ಸ್ವಲ್ಪ ದಿವಸವಾಗಬಹುದು. ನೀವು ಈಗ ಹೋಗಿ ಮತ್ತೆ ಬನ್ನಿ ಎಂದು ಹೇಳಿ ಹಿಂದಕ್ಕೆ ಕಳುಹಿಸಬೇಕು. ಅಟ್ಟಿಸಿಕೊಂಡು ಬಂದು ನಿಂತ ಸ್ಥಳ ಇದು. ಭೃಗು ಮಹರ್ಷಿ ಆಶ್ರಮವಲ್ಲವೇ? ಮಹರ್ಷಿಗಳು ಆಶ್ರಮದಲ್ಲಿ ಇಲ್ಲವೆಂಬ ವರ್ತಮಾನ ತಿಳಿಯಿತು. ಗುರು ಪತ್ನಿ ರಕ್ಕಸರಿಗೆ ಆಶ್ರಯ ನೀಡಿದ್ದಾಳೆ ಎಂದು ತಿಳಿಯಿತು. ದುಷ್ಟರಿಗೆ ಆಶ್ರಯವನ್ನಿತ್ತು ತಪ್ಪು ಮಾಡಿದ್ದಾರೆ. ಗುರುಗಳು ಆಶ್ರಮದ ಯಾವ ಮೂಲೆಯಲ್ಲಿ ಅರಿಗುಡಿದರು ಸರಿ, ಹೊರತಂದು ಯಾಕೆ ಹೋಗಬಾರದು? ಗುರುಗಳು ಆಶ್ರಮದಲ್ಲಿಲ್ಲ. ಬರುವುದಕ್ಕೆ ಸ್ವಲ್ಪ ದಿವಸವಾಗಬಹುದು. ನೀವು ಈಗ ಹೋಗಿ ಮತ್ತೆ ಬನ್ನಿ. ನಾವು ಯಾರೆಂದು ತಿಳಿಯಿಲ್ಲ. ಇಂದ್ರಾದಿ ದೇವತೆಗಳು ಗುರುಗಳು ಆಶ್ರಮದಲ್ಲಿಲ್ಲ. ಬರುವುದಕ್ಕೆ ಸ್ವಲ್ಪ ದಿವಸವಾಗಬಹುದು. ನೀವು ಈಗ ಹೋಗಿ ಮತ್ತೆ ಬನ್ನಿ. ಭಟುಗಳೇ,
ಸಿರಿ ಮುಟ್ಟಿಸಬೇಕು. ಏನಿದು ನಿನ್ನ ದುರ್ವರ್ತನೆ? ಖ್ಯಾತಿ ದೇವಿಯವರಿಗೆ ಬಂಧಿಸಿಕೊಂಡಿದ್ದೇನೆ. ತ್ರಿಲೋಕಾಧ್ಯಕ್ಷನಾದ ನೀನು ನಿನ್ನ ಯೋಗ್ಯತೆ ಘನತೆಯನ್ನು ಮೀರಿ ವಟುಗಳನ್ನು ದಂಡಿಸಲು ಮುಂದಾದೆಯಾ? ವಟುಗಳನ್ನು ದಂಡಿಸುವವರೆಲ್ಲ ದೇವತೆಗಳಲ್ಲ. ಸಮಯ, ಸಂದರ್ಭ, ಸನ್ನಿವೇಶ ಆಗಿತ್ತು. ಅವರು ನನ್ನ ಆಜ್ಞೆಯಂತೆ ನಡೆದುಕೊಂಡಿದ್ದಾರೆ. ನಮ್ಮ ಆಶ್ರಮಕ್ಕೆ ಬಂದ ಅತಿಥಿಗಳನ್ನು ಸ್ವಾಗತಿಸಬೇಕಾದವರೇ ನಡೆಯುತ್ತಾರೆಂದರೆ ಏನರ್ಥ? 3 ಲೋಕದಲ್ಲಿ ಮನ್ನಣೆ ಪಡೆದ ನೀನು ಧರ್ಮ ನೆಲವಾದ ಆಶ್ರಮಕ್ಕೆ ವಟುಗಳ ಮಾತನ್ನು ಧಿಕ್ಕರಿಸಿ ಆಕ್ರಮಿಸಿದ್ದಿ. ದೇವತೆಗಳು ಆಶ್ರಮಕ್ಕೆ ಬರುವವರೇ, ನಿಮ್ಮಲ್ಲಿ ವಾದವಿಲ್ಲ. ಅತಿಕ್ರಮಿಸಿದವರನ್ನು ಪ್ರಶ್ನಿಸಲು ಬಂದಿದ್ದೇವೆ. ಅಮ್ಮ, ದುಷ್ಟರಿಗೆ ಆಶ್ರಯವನ್ನಿತ್ತು ತಪ್ಪು ಮಾಡಿದೆ. ದುರುಳರಿಗೆ ಆಶ್ರಯ ಕೊಟ್ಟರೆ ಸರಕಿನಲ್ಲಿ ಬೆಂಕಿಯನ್ನು ಕಟ್ಟಿಕೊಂಡಂತೆ. ದೇವೇಂದ್ರ, ಅವರು ಆಗ ದುಷ್ಟರಾಗಿದ್ದರು, ಆದರೆ ಈಗ ಸಜ್ಜನರಾಗಿ ಶರಣಾಗತಿಯಾಗಿ ಬಂದಿದ್ದಾರೆ. ಇದು ಆಶ್ರಮ. ಶರಣಾಗತರಾಗಿ ಬಂದವರಿಗೆ ಆಶ್ರಯ ನೀಡುವುದು ಧರ್ಮ. ಪತಿಯ ಮಾತನ್ನು ಪಾಲಿಸುವುದು ಸತಿಯಾದವಳ ಧರ್ಮ. ಅದಕ್ಕಾಗಿ ಆಶ್ರಮ ಧರ್ಮ ಪತಿವ್ರತ ಧರ್ಮಕ್ಕೆ ಧಕ್ಕೆಯಾಗದಂತೆ ನಡೆಸುತ್ತಿದ್ದೇನೆ. ಅಮ್ಮ, ಆಕಾಶದಲ್ಲಿ ಹಾರಾಡುವ ಗರುಡನನ್ನು ಕಂಡ ಆ ಒಂದು ಪ್ರಾಣ ಬೆಳೆದಿದ್ದ ಇಲಿಯ ಬಿಲವನ್ನು ಸೇರುತ್ತದೆ. ಗಿಡುಗ ಸ್ವಲ್ಪ ದೂರ ಹಾರಿ ಹೋದ ಮೇಲೆ ತನ್ನ ಪ್ರಾಣವನ್ನು ಉಳಿಸಿತ್ತು ಈ ಇಲಿಯ ಬಿಲ. ಇನ್ನು ಮುಂದೆ ಇಲಿಯನ್ನು ತಿನ್ನುವುದಿಲ್ಲವೆಂದು ಪ್ರತಿಜ್ಞೆ ಮಾಡುತ್ತದೆ. ಸಾಧ್ಯವೇ ಇಲ್ಲ. ಹಾವಿನ ಆಹಾರ ಇಲಿಯೇ ಅಲ್ಲವೇ? ಹಾಗೆಯೇ ಆಶ್ರಮದಲ್ಲಿ ಆಶ್ರಯ ಪಡೆದ ದುರುಡರು ನಿಮಗೆ ತೊಂದರೆ ಕೊಡುವುದಿಲ್ಲವೆಂದು ಭ್ರಮಿಸಬೇಡಿ. ಒಮ್ಮೆ ತಪ್ಪು ಮಾಡಿರಬಹುದು, ಆದರೆ ತಪ್ಪನ್ನು ತಿದ್ದಿ ಸರಿದಾರಿಗೆ ತರುವುದು ನಮ್ಮ ಕರ್ತವ್ಯವಲ್ಲವೇ? ಅಮ್ಮ, ಅವರ ಮೊಸಳೆ ಕಣ್ಣೀರಿಗೆ ಕನಿಕರ ಪಟ್ಟು ಆಶ್ರಯ ಕೊಟ್ಟೆ. ಬೆಳ್ಳಗಿರುವುದೆಲ್ಲ ಹಾಲೆಂದು ನಂಬಿರುವವಳು ನೀನು. ನಿನ್ನಂತಹ ಮುಗ್ಧ ಮನಸ್ಸಿನವರಿಗೆ ಮಂಕು ಮರಳು ಮಾಡಿ ಆಶ್ರಯವನ್ನು ಪಡೆದಿದ್ದಾರೆ. ಪತಿ ಬರುವವರೆಗೂ ಆಶ್ರಯ ನೀಡುತ್ತೇನೆ ಎಂದು ಹೇಳಿದ್ದೇನೆ. ಅವರು ಬಂದ ನಂತರ ಅವರ ನಿರ್ಧಾರ. ಅವರು ಬರುವವರೆಗೂ ಕಾಯುವುದು ಅನಿವಾರ್ಯ. ಆಶ್ರಮ ಧರ್ಮವನ್ನು ಪಾಲಿಸುವುದು ನನ್ನ ಧರ್ಮ. ಆಶ್ರಮ ಧರ್ಮ ನೀನು ಪಾಲಿಸುವುದಾದರೆ ಗುರುಗಳ ಮಾತನ್ನು ಪಾಲಿಸುವುದು ನನ್ನ ಧರ್ಮ. ಶತ್ರುಗಳಿಗೆ ಆಶ್ರಯ ಕೊಟ್ಟವಳು ನೀನು ಶತ್ರುವೆ. ನನ್ನ ತಾಳ್ಮೆಗೂ ಒಂದು ಮಿತಿ ಇದೆ. ನಿನ್ನ ಸೊಂಟ ಮುರಿದಾದರೂ ಸರಿ, ಆ ಗುರುಗಳನ್ನು ಎದೆಯುವಾಗ ಯಾರು ತಡುತ್ತಾರೆಂದು ನೋಡುವ. ತ್ರಿಲೋಕಾಧ್ಯಕ್ಷರೆಂದು ಗೌರವ ಕೊಟ್ಟರೆ ನನ್ನನ್ನೇ ದಂಡಿಸಲು ಮುಂದಾದೆಯಾ? ಕಾಯ, ವಾಚ, ಮನಸ ಪತಿವ್ರತ ಧರ್ಮವನ್ನು ಪಾಲಿಸುವವಳೆಂದಾದರೆ ನೀನು ಮೇಲಕ್ಕೆತ್ತಿದ ಕೈ ಅಲ್ಲೇ ತಡವ. ಅಯ್ಯೋ, ಏನಾಗಿ ಹೋಯಿತು? ಮೇಲಕ್ಕೆತ್ತಿದ ಕೈ ಅಲ್ಲೇ ಜಡವಾಗಿ ಹೋಗಿದೆ. ಗಟ್ಟಿಯಲ್ಲಿ ಸಹಿಸಲಾಗದ ನೋವು. ನಮ್ಮನ್ನು ಕಾಪಾಡಲು ಶ್ರೀಹರಿಯಿಂದ ಮಾತ್ರ ಸಾಧ್ಯ. ನಾರಾಯಣ, ಶ್ರೀಹರಿ, ಕಾಪಾಡು ತಂದೆ, ಕಾಪಾಡು. ದೇವೇಂದ್ರ, ಏನಾಯಿತು? ಸ್ವಾಮಿ, ಮೇಲಕ್ಕೆತ್ತಿದ ಕೈಯನ್ನು ಕೆಳಗಿಳಿಸಿ. ಸ್ವಾಮಿ, ಸದಾ ನಮ್ಮನ್ನು ಕಾಪಾಡುವವನು ನೀನು. ನಿನ್ನ ಮೇಲೆ ನಂಬಿಕೆ ಇಟ್ಟು ವ್ಯವಹರಿಸಿದರೆ ಮುನಿಪತ್ನಿಯಿಂದ ಅವಮಾನಿತನಾದೆ. ಸದಾ ದೇವತೆಗಳ ನಿತ್ಯ ಮೇಲಿದ್ದು ರಕ್ಷಿಸುವವನು ನಾನಾದರೂ
ಸಮಾಸುರಾದಿಗಳ ಪ್ರಕರಣವನ್ನು ನೀನೇ ಮುಗಿಸುತ್ತೇನೆಂದು ಹೊರಟಾಗ ಸುಮ್ಮನಿದ್ದೆ. ಶ್ರೀಹರಿ, ಕೆಲವು ಪ್ರಕರಣಗಳನ್ನು ಎಲ್ಲಿ ಕೊಂಡು ಹೋಗಬೇಕೆಂದು ಎಲ್ಲಿ ಮುಗಿಸಬೇಕೆಂದು ನಿರ್ಣಯಿಸುವವನು ನೀನಿರುವಾಗ ಈ ಪ್ರಕರಣದಲ್ಲಿ ನನ್ನ ಪಾತ್ರ ಇಷ್ಟೇ ಎಂದು ಅರ್ಥ ಮಾಡಿಕೊಂಡೆ. ದೇವೇಂದ್ರ, ಭಕ್ತರ ಹೃದಯದಲ್ಲಿ ನೆಲೆಸಿದವನು ನಾನು. ಜಗದಾಧ್ಯಕ್ಷ, ನಿನ್ನನ್ನು ಕಾಪಾಡುವುದು ಎಷ್ಟೋ ಮುಖ್ಯವೋ, ಭೃಗು ದಂಪತಿಯರು ನನ್ನ ಭಕ್ತರು, ಅವರನ್ನೂ ಕಾಪಾಡುವುದು ಅಷ್ಟೇ ಮುಖ್ಯ. ಲೋಕದಲ್ಲಿ ಹೀಗೆ ನಡೆಯಬೇಕೆಂಬ ನಿಯಮವಿದೆ, ಅದರಂತೆ ನಡೆಯುತ್ತದೆ. ನೀನು ನಿಶ್ಚಿಂತೆಯಿಂದ ದೇವಲೋಕಕ್ಕೆ ಹೋಗು. ಅಮ್ಮ, ಖ್ಯಾತಿ ದೇವಿ, ಮೊದಲಾಗಿ ನಿಮ್ಮ ಚರಣಕ್ಕೆ ವಂದಿಸಿಕೊಂಡಿದ್ದೇನೆ. ನಿನ್ನನ್ನು ಕಂಡ ಕ್ಷಣ ಧನ್ಯತಾ ಭಾವ ಜಾಗೃತಗೊಂಡಿತು. ನಿನ್ನನ್ನು ಕಂಡ ಗಳಿಗೆಯಿಂದ ಈ ಆಶ್ರಮವೇ ಪಾವನವಾಯಿತು. ಖ್ಯಾತಿ ದೇವಿ, ಇಲ್ಲಿಗೆ ನಾನಾಗಿ ಬರಲಿಲ್ಲ, ನೀನೇ ಬರಮಾಡಿಕೊಂಡಿದ್ದೆ. ಇಲ್ಲೊಂದು ಪ್ರಕರಣ ನಡೆಯುತ್ತಂತೆ, ದೇವೇಂದ್ರನಿಗೆ ಶಾಪವನ್ನಿಟ್ಟೆ ಅಂತೆ. ಇಷ್ಟು ಬೇಗ ವಿಷಯ ವೈಕುಂಠಕ್ಕೆ ಮುಟ್ಟಿದೆ. ಜಗದ ನಿಯಂತ್ರಕ ನಾನು, ನನಗೆ ತಿಳಿಯದಿರುತ್ತದೆ. ಅದರಲ್ಲೂ ದೇವೇಂದ್ರನಿಗಳಿದ ಕಷ್ಟವನ್ನು ಪರಿಹರಿಸಲೇಬೇಕಲ್ಲ. ಯಾಕಮ್ಮ ಮಿತಿ ಮೀರಿ ವರ್ತಿಸಿದೆ? ನಾನು ಮಿತಿ ಮೀರಿ ವರ್ತಿಸಿದ್ದೇನೆ. ದೇವೇಂದ್ರನಿಗೆ ಶಾಪವನ್ನಿಟ್ಟೆ, ಅವನ ದೇಹ ಜಡವಾಯಿತು. ನನ್ನ ಕರ ಸೋಕಿದ ತಕ್ಷಣ ಶಾಪ ಕರಗಿತೆಂದಾದರೆ ನಿನ್ನ ಶಾಪವನ್ನು ನಿಯಂತ್ರಿಸುವ ಶಕ್ತಿ ಬೇರಿದೆ ಎಂದು ನೀನೇ ಮುಗಿಸುತ್ತೇನೆಂಬ ಧೈರ್ಯದಿಂದ ಮುಂದುವರಿಯುವುದೆಂದಾದರೆ ದುರಹಂಕಾರದ ಪರಮಾವಧಿಯಲ್ಲದೆ ಮತ್ತೇನು? ದೇವ, ದೇಹಿ ಎಂದು ಬಂದವರನ್ನು ಆದರಿಸುವುದು ಧರ್ಮವಲ್ಲವೇ? ನಾನೇ ಲೋಕವನ್ನು ನಿಯಂತ್ರಿಸುತ್ತೇನೆ ಎಂದು ಹೊರಟವಳಲ್ಲ ನಾನು. ನನ್ನ ಇತಿಮಿತಿ ಅರಿತು ನಡೆದುಕೊಂಡವಳು. ತನ್ನ ತಪ್ಪನ್ನರಿತು ಕ್ಷಮೆಯಾಚಿಸಿದವರನ್ನು ಕ್ಷಮಿಸುವುದರಲ್ಲಿ ತಪ್ಪೇನಿದೆ? ತಾಯಿ, ಕ್ಷಮಾಗುಣವೆಂಬುದು ಹೃದಯವಂತರ ದೊಡ್ಡ ಸಂಪತ್ತು. ಅದನ್ನು ಹೃದಯಹೀನರಿಗೆ ಕೊಡುವುದಲ್ಲಿ ಅದುವೇ ದೊಡ್ಡ ಆಪತ್ತು. ಕ್ಷಮೆಯೇ ಆಗಿರಲಿ, ದಾನವೇ ಆಗಿರಲಿ, ಯೋಗ್ಯರಿಗೆ ನೀಡಿದಲ್ಲಿ ಅದಕ್ಕೊಂದು ಶ್ರೇಷ್ಠತೆ ಬರುತ್ತದೆ. ದುರುಳರಾದ ಇವರು ಕ್ಷಮರ್ಹರಲ್ಲ, ಬಿಟ್ಟು ಬಿಡು. ಶ್ರೀಹರಿ, ಪತಿ ಬರುವವರೆಗೂ ರಕ್ಷಿಸುತ್ತೇನೆ ಎಂದು ಮಾತು ಕೊಟ್ಟಿದ್ದೇನೆ. ಆಡಿದ ಮಾತಿಗೆ ಬದ್ಧರಾಗಿ ವರ್ತಿಸುವವಳು ನಾನು. ಜಗದ ನಿಯಂತ್ರಕನೇ ಬಂದು ಕೇಳುವಾಗ ಧರ್ಮ ಅಧರ್ಮಗಳ ಮಾತು ಬರುವುದಿಲ್ಲ. ಲೋಕದ ಒಳಿತಿಗಾಗಿ ದುರುಳರನ್ನು ಬಿಟ್ಟು ಬಿಡು. ಬಿಟ್ಟು ಬಿಡುತ್ತೇನೆ, ಆದರೆ ಈಗಲ್ಲ, ಪತಿ ಬಂದ ಮೇಲೆ. ದುಷ್ಟರಿಗೆ ಆಶ್ರಯ ಕೊಟ್ಟವರು ದುಷ್ಟರೇ ಆಗಿರುತ್ತಾರೆ. ದುಷ್ಟರನ್ನು ಕಂಡು ನಾನು ಸುಮ್ಮನಿದ್ದರೂ ನನ್ನ ಕೈಯಲ್ಲಿರುವ ಸುದರ್ಶನ ಚಕ್ರ ಸುಮ್ಮನಿರುವುದಿಲ್ಲ. ಆಶ್ರಮ ಧರ್ಮ, ಪತಿವ್ರತ ಧರ್ಮಕ್ಕೆ ಬದ್ಧಳಾಗಿ ಬಾಳಿ ಬದುಕಿದವಳು ನಾನು. ನನ್ನ ಮಾತನ್ನು ಮೀರಿ ನೀವು ವರ್ತಿಸುವುದಾದರೆ ಒಂದು ಸುದರ್ಶನವಲ್ಲ, ಸಾವಿರ ಸಾವಿರ ಸುದರ್ಶನ ಬಂದರೂ ಸಾವಿಗೆ ಅಂಜುವವಳಲ್ಲ ಈ ಖ್ಯಾತಿ. ಖ್ಯಾತಿ ದೇವಿಯ ಸಾವು ಈ ರೀತಿಯಲ್ಲಾಯಿತು. ಇದಕ್ಕೊಂದು ತಾರ್ಕಿಕ ಅಂತ್ಯವಾಗಬೇಕು. ಭೃಗು ಮಹರ್ಷಿ ಬರುವವರೆಗೂ ಆಶ್ರಮದೊಳಗಿರುತ್ತೇನೆ. ಏನಾಶ್ಚರ್ಯವಿದು, ಏನಾಶ್ಚರ್ಯ! ಆಶ್ರಮ ಚಿತ್ರಣವೇ ಬದಲಾಗಿ ಹೋಗಿದೆ. ವಟಕುಮಾರರು ಹುಲಿಯನ್ನು ಕಂಡ ಜಿಂಕೆಯಂತೆ ಹೆದರಿ ಕಂಗೆಟ್ಟಿದ್ದಾರೆ. ಆಶ್ರಮದೊಳಗೆ ಬಂದು ನೋಡುತ್ತೇನೆ. ಮುಂದೆ ಒಂದು ಕಡೆ, ಮುಂದೆ ಒಂದು ಕಡೆಯಾಗಿ ರಕ್ತದ ಮಳೆಯಾಗಿ ನನ್ನ ಮಡದಿ ಬಿದ್ದಿದ್ದಾಳೆ. ಯಾರಪ್ಪ ನನ್ನ ಮಡದಿಯನ್ನು ಕೊಂದ ಪಾಪ
ಪಾಪಿಗಳು. ಯಾರು ಯಾರು ಯಾರೇ ಆಗಿರಲಿ, ಮೂರು ಲೋಕದಲ್ಲಿ ಅವಿತುಕೊಂಡರೂ ಕ್ಷಣಾರ್ಧದಲ್ಲಿ ನನ್ನ ಕಣ್ಣ ಮುಂದೆ ಗೋಚರಿಸಬೇಕು. ಇಲ್ಲವಾದರೆ ನನ್ನ ತಪಶಕ್ತಿಯಿಂದ ಇಡೀ ಭೂಮಂಡಲವನ್ನೇ ಸುಟ್ಟು ಬಿಡುತ್ತೇನೆ. ಮಹರ್ಷಿಗಳೇ, ತಡೆ ತಡೆ, ಇಷ್ಟೊಂದು ರೋಷ ಒಳ್ಳೆಯದಲ್ಲ. ಶ್ರೀಹರಿ, ಎಷ್ಟೋ ವರ್ಷ ತಪಸ್ಸು ಮಾಡಿದರೂ ಒಲಿಯದ ನೀನು ನನ್ನೆದುರು ಕಾಣಿಸಿಕೊಂಡೆ ಎಂದರೆ ನನ್ನ ಧರ್ಮ ಸಾರ್ಥಕವಾಯಿತು. ನೋಡಿದೆ ಸ್ವಾಮಿ, ಯಾರು ನನ್ನ ಮಡದಿಯನ್ನು ಈ ರೀತಿ ಹತ್ಯೆಗೈದವರು? ಹತ್ಯೆಗೈದವನು ನಾನೇ. ನೀವೇ? ನನ್ನ ಮಡದಿ ಮಾಡಿದ ಅಪರಾಧವಾದರೂ ಏನು ಸ್ವಾಮಿ? ಶತ್ರುಗಳಿಗೆ ರಕ್ಷಣೆ ಕೊಟ್ಟದ್ದು. ಹಿರಣ್ಯಕಪುರದ ಅಸುರ ತಮಾಸುರಾದಿಗಳು ಸುರಲೋಕಕ್ಕೆ ಮುತ್ತಿಗೆಯನ್ನು ಹಾಕಿದರು. ಪರಿಣಾಮವಾಗಿ ಇಂದ್ರನಿಗೆ ಸೋತು ತಪ್ಪಿಸಿಕೊಂಡು ನಿಮ್ಮ ಆಶ್ರಮಕ್ಕೆ ಬಂದು ನಿಮ್ಮ ಮಡದಿಯಲ್ಲಿ ಆಶ್ರಯವನ್ನು ಬೇಡಿದರಂತೆ. ನಿಮ್ಮ ಮಡದಿ ಆಶ್ರಯವನ್ನಿತ್ತಳು. ಒಳ್ಳೆಯ ಕೆಲಸವನ್ನೇ ಮಾಡಿದ್ದಾಳೆ. ಶತ್ರುಗಳಾದರೂ ಮಿತ್ರರಂತೆ ಕಾಣುವುದು ಆಶ್ರಮ ಧರ್ಮ. ಇದರಲ್ಲಿ ತಪ್ಪೇನಿದೆ? ಬಳಿಕ ಬಂದ ಇಂದ್ರ ತಮಾಸುರಾದಿಗಳನ್ನು ಬಿಟ್ಟುಕೊಡಲೆಂದು ಪರಿಪರಿಯಾಗಿ ಕೇಳಿಕೊಂಡರು. ಬಿಡದೆ ನೀವು ಬರುವವರೆಗೂ ಬಿಡುವುದಿಲ್ಲ ಎಂದು ಹಠ ಹಿಡಿದಳು. ನನ್ನ ಮಾತನ್ನು ಶಿರಸಾವಹಿಸಿ ಪಾಲಿಸುವವಳು ನನ್ನ ಧರ್ಮ ಭಕ್ತಿ. ಮಾತಿಗೆ ಮಾತು ಬೆಳೆದು ಇಂದ್ರ ಕೈ ಮಾಡಲು ಮುಂದಾದಾಗ ಕೈ ಜಡವಾಗಲಿ ಎಂದು ಶಾಪವನ್ನಿತ್ತ. ಇಂದ್ರ ನನ್ನನ್ನು ಸ್ಮರಿಸಿದ. ನಾನು ಬಂದೆ. ನೀನು ಬರಲೇಬೇಕು. ಇಂದ್ರ ಮಾಡುವ ಎಲ್ಲಾ ವ್ಯವಹಾರವು ನಿನ್ನ ಧೈರ್ಯದಿಂದ. ಏನಾದರೂ ಒಂದು ಅಧಿಕ ಪ್ರಸಂಗ ಮಾಡಿ ಅನಾಹುತವನ್ನು ಮೈಮೇಲೆ ಎಳೆದುಕೊಳ್ಳುವುದು. ಕೊನೆಗೆ ನೀನು ಬಂದು ಪರಿಹರಿಸುವುದು. ಮಹರ್ಷಿಗಳೇ, ಮೂರು ಮೂರ್ತಿಗಳಾದ ನಾವು ಲೋಕವನ್ನು ಪಾಲಿಸುವವರು. ಆದರೆ ಮೂರು ಲೋಕದ ಅಧಿಪತಿಯಾದ ಇಂದ್ರ ನಮ್ಮ ಅನತಿಯಂತೆ ನಡೆಯುವವನು. ಅವನು ಏನೇ ಕಾರ್ಯ ಮಾಡಿದರೂ ನಮ್ಮ ಪ್ರೇರಣೆಯಂತೆ ಮಾಡಿರುತ್ತಾನೆ. ಲೋಕಕಂಟಕರನ್ನು ಕರಿಬಡಿಯಲು ಮುಂದಾದಾಗ ನಿಮ್ಮ ಮಡದಿ ಹೊಳೆಯೊಡ್ಡುತ್ತಾಳೆ. ಎಂದಾದರೆ ತ್ರಿಲೋಕವನ್ನು ಪಾಲಿಸುವ ನಾನೇ ಬಂದು ಕೇಳಿದರೂ ಒಪ್ಪಲಿಲ್ಲ. ಒಪ್ಪದಿದ್ದಾಗ ನಾನು ಸುಮ್ಮನಿದ್ದೆ. ಆದರೆ ಈ ಚಕ್ರ ಸುಮ್ಮನಿರಲಿಲ್ಲ. ಛೇದನವೇ ಮಾಡಿಬಿಟ್ಟಿತು. ಏನು? ಸುದರ್ಶನ ಚಕ್ರ ಶಿರಚ್ಛೇದನವೇ ಮಾಡಿಬಿಟ್ಟಿದೆ. ಶ್ರೀಹರಿ, ನನ್ನ ಮಡದಿ ನನ್ನ ಸುಖ ದುಃಖ ಹಾಗೂ ಹೋಗುಗಳಿಗೆ ಪಾಲುದಾರಳಾದ ಸಹಧರ್ಮಿ. ಭೃಗು ಮಹರ್ಷಿ, ಇದು ನೀವು ಕೊಟ್ಟ ಬಿರುದು ಅಲ್ಲ ಸ್ವಾಮಿ. ನಾನು ಮಾಡುವ ಯಾವುದೇ ಪುಣ್ಯ ಕಾರ್ಯಗಳಿಗೆ ಹೆಗಲಿಗೆ ಹೆಗಲು ಕೊಟ್ಟು ಆಧರಿಸಳು. ನನ್ನನ್ನು ಲೋಕ ಮಹರ್ಷಿ ಎಂದೇ ಕೊಂಡಾಡುತ್ತಿದ್ದರೆ ನನ್ನ ಮಡದಿಯ ತ್ಯಾಗದ ಫಲ ಸ್ವಾಮಿ. ನನ್ನ ಈ ಆಶ್ರಮದ ಏಳಿಗೆಗಾಗಿ ಗಂಧದ ಕೊರಡಿನಂತೆ ತೇಯ್ದ ಸಹಧರ್ಮಿ ಕೊಚ್ಚಿಕೊಂಡೆಯ? ನಿನಗೆ ಲೋಕದ ನೋವು, ನಲಿವು, ದುಗುಡ, ದುಮ್ಮಾನ, ಕಷ್ಟ, ನಷ್ಟಗಳು ನಿನಗೆ ತಿಳಿದಿಲ್ಲ. ಇದನ್ನೆಲ್ಲ ನೀನು ಅನುಭವಿಸಬೇಕು. ನನ್ನ ತಪಶಕ್ತಿಯನ್ನೆಲ್ಲ ಒಟ್ಟು ಸೇರಿಸಿ ನಿನಗೆ ಶಾಪ ಕೊಡುತ್ತಿದ್ದೇನೆ. ನೀನು ಈ ಭೂಲೋಕದಲ್ಲಿ ದಶಾವತಾರವನ್ನು ಎತ್ತಬೇಕು. ಹೇಗೆ ಗೊತ್ತಾ? ಜಲಚರ, ಭೂಚರ, ಉಭಯಚರವಾಗಿ ಜನ್ಮವೆತ್ತಬೇಕು. ಅದರಲ್ಲೂ ಒಂದು ಜನ್ಮದಲ್ಲಿ ನಾನು ನನ್ನ ಮಡದಿಯನ್ನು ಕಳೆದುಕೊಂಡಾಗ ಆದ ದುಃಖದ ಸಾವಿರ ಸಾವಿರ ಪಾಲು ದುಃಖವನ್ನು ನಾನು ಸುರಿಸಿದ ಕಣ್ಣೀರಿನ ಸಾವಿರ ಸಾವಿರ ಪಾಲು ಕಣ್ಣೀರು ನೀನು ಸುರಿಸಬೇಕು. ಪತಿನಿಯೋಗದ ಶೋಕದಲ್ಲಿ ಮುಳುಗಿ ಕಾಡು ಬೆಳೆಯಲಿ ಹುಚ್ಚನಂತೆಳೆಯಬೇಕು. ಇದು ನನ್ನ ಶಾಪ. ಮಹರ್ಷಿಗಳೇ, ನೀವು ಕೊಟ್ಟಂತಹ ಶಾಪವೆಂದು ಪರಿಗಣಿಸದೆ ವರವಾಗಿ ಸ್ವೀಕರಿಸುತ್ತಿದ್ದೇನೆ. ಎಷ್ಟೋ ವರ್ಷ ಮಾಡಿದ ತಪದ ಫಲವನ್ನು ನನಗೆ ಶಾಪದ ರೂಪದಲ್ಲಿ ಧಾರೆರೆದಿದ್ದೀರಿ. ಮುಂದೆ ಭೂಲೋಕದಲ್ಲಿ ದುಷ್ಟರ ನಿಗ್ರಹದ ವ್ಯವಹಾರದಲ್ಲಿ ನಿಮ್ಮ ಶಾಪ ಬಲವಾಗಿ ಪರಿಣಮಿಸುವುದು. ನಿಮ್ಮ ಶಾಪದಂತೆ ಭೂಲೋಕದಲ್ಲಿ ದಶಾವತಾರವನ್ನೆತ್ತಿ ದುಷ್ಟರ ಶಿಕ್ಷಕನಾಗಿ, ಶಿಷ್ಟರ ರಕ್ಷಕನಾಗಿ, ಆದರ್ಶಪ್ರಾಯವಾಗಿ ಹೇಗೆ ಬದುಕಬೇಕೆಂದು ಲೋಕಮುಖಕ್ಕೆ ತೋರಿಸುತ್ತೇನೆ. ಅದರಲ್ಲೂ ಒಂದು ಜನ್ಮದಲ್ಲಿ ಸತಿವಿಯೋಗದ ನೋವನ್ನು ಅನುಭವಿಸುತ್ತೇನೆ. ಇದನ್ನು ಕಂಡು ನೀವು ಮಾತ್ರವಲ್ಲ, ಸಪ್ತಋಷಿ ಮಂಡಲವೇ ರೋಧಿಸುವಂತೆ ಮಾಡುತ್ತೇನೆ.
ಪರಿವರ್ತನೆಗೊಂಡು ನಾನು ತಪಸ್ಸಿ ಎಂದು ಮರೆತು ನಿನಗೆ ಶಾಪವಿದ್ದೆ. ಆದರೆ ನೀನು ವರವಾಗಿ ಸ್ವೀಕರಿಸಿದೆ. ನೀನು ಸೂತ್ರಧಾರಿ, ನಾವು ಪಾತ್ರಧಾರಿಗಳಾಗಿರುವಾಗ ಲೋಕ ರಕ್ಷಕನಾದ ನೀನು ಆಡಿದ ನಾಟಕವಲ್ಲದ ಮತ್ತೇನು? ಭೂತ, ವರ್ತಮಾನ, ಭವಿಷ್ಯತ್ನಲ್ಲಿ ಏನಾಗಬೇಕು, ಏನಾಗಬಹುದೆಂದು ತಿಳಿದಿರುವ ನಿನಗೆ ನನ್ನ ಶಾಪ ಮಾತ್ರ. ಮಹರ್ಷಿಗಳೇ, ಬದಲಾವಣೆಯೇ ಜಗದ ನಿಯಮ. ಕಾಲ ಕಾಲಕ್ಕೆ ಜಗವು ಪರಿವರ್ತನೆ ಹೊಂದಲೇಬೇಕು. ಯಾರ ಪಾತ್ರ ಎಷ್ಟಿದೆಯೋ ಅದನ್ನು ಪೂರೈಸಲೇಬೇಕು. ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡುತ್ತದೆ. ನೀನು ಧೈರ್ಯದಿಂದಿರು. ನಾನು ಲೋಕದಲ್ಲಿ ದಶಾವತಾರವನ್ನೆತ್ತಿ ಲೋಕವನ್ನು ಉದ್ಧರಿಸಲೇಬೇಕು. ನನ್ನ 1ನೇ ಜನ್ಮ ಹೇಗಾಗಬೇಕೆಂದು ಯೋಚಿಸೋಣ. ಇಂದ್ರನಿಂದ ತಪ್ಪಿಸಿಕೊಂಡು ಭೃಗುವಾಶ್ರಮವನ್ನು ಸೇರಿದೆವು. ಅಲ್ಲಿ ರಕ್ತದ ಕೋಡಿಯೇ ಹರಿಯಿತು. ಇದರಿಂದ ಲಾಭಕ್ಕಿಂತ ನಷ್ಟವೇ ಆಯಿತು. ಆ ಶ್ರೀಹರಿಗಿದ್ದ ಶಾಪ ನಮಗೆ ಕಂಟಕವಾಗಿ ಬರೆದ. ನಮ್ಮನ್ನು ರಕ್ಷಿಸುವವರು ಯಾರೂ ಇಲ್ಲ. ಪ್ರಾಣ ಉಳಿಯಬೇಕು. ಅದಕ್ಕಾಗಿ ನಮ್ಮ ಗುರುಗಳಾದ ಶುಕ್ರಾಚಾರ್ಯರ ಸಲಹೆ ಪಡೆಯೋಣ. ಗುರುಗಳೇ, ನಮ್ಮನ್ನು ರಕ್ಷಿಸಿ ಉದ್ಧರಿಸಬೇಕು. ಎದ್ದೇಳಿ. ದೇವೇಂದ್ರನನ್ನು ಕೆಣಕಿದರೆ ದೇವತೆಗಳ ಪಕ್ಷಪಾತಿ. ಆ ಕಪಟ ನಾಟಕ ಸೂತ್ರಧಾರಿ ಶ್ರೀಹರಿ ಒಂದಲ್ಲ ಒಂದು ಕಾರಣವನ್ನು ಹುಡುಕಿ ಸದೆಬಡಿಯುವುದು ಖಂಡಿತ. ಸಾವಿಗೆ ಅಂಜದೆ ನೀವು ಮಾಡಿದ ಕಾರ್ಯ ಮುಂದಿನ ಪೀಳಿಗೆಗೆ ಆದರ್ಶವಾದುದು. ಭೂಲೋಕದಲ್ಲಿ ಸಜ್ಜನರಿಗಿಂತ ದುರ್ಜನರೇ ಹುಟ್ಟುತ್ತಾರೆ ಎಂಬ ಕಾರಣವನ್ನು ಮುಂದಿಟ್ಟುಕೊಂಡು ವರವನ್ನು ಶಾಪದ ರೂಪದಲ್ಲಿ ಪಡೆದಿದ್ದಾನೆ. ಮುಂದಿನ ಜನಾಂಗ ಹೇಗಿರಬೇಕೆಂದು ಆ ಬ್ರಹ್ಮದೇವ 4 ವೇದಗಳನ್ನು ರಚಿಸಿ ಉದರದಲ್ಲಿ ಅಡಗಿಸಿಟ್ಟಿದ್ದಾನೆ. ಅದು ದೇವತೆಗಳ ಕೈ ಸೇರುವ ಮೊದಲು ನಮ್ಮ ಕೈ ಸೇರಬೇಕು. ಆ ಬ್ರಹ್ಮನ ಉದರದಲ್ಲಿರುವ ಆ 4 ವೇದಗಳನ್ನು ಪಡೆಯುವುದಾದರೂ ಹೇಗೆ? ಅದಕ್ಕಾಗಿ ನೀವು ತಪಸ್ಸಿನ ಮೂಲಕ ಶುದ್ರ ದೇವತೆಗಳನ್ನು ಮೆಚ್ಚಿಸಿ ಬೇಕಾದ ವರವನ್ನು ಪಡೆಯಬೇಕು. ರಾಕ್ಷಸ ವೀರರಾದ ನೀನು ರಾಕ್ಷಸ ಕುಲದ ಉದ್ಧಾರಕ್ಕಾಗಿ ಏನಾದರೂ ಸಾಧಿಸಲೇಬೇಕು. ಹಾಗೇ ಆಗಲಿ. ಸಾಧನೆ ಮಾಡುವುದಕ್ಕಾಗಿ ಹೊರಟವರು ಸಾಧಿಸೇ ತೀರುತ್ತೇವೆ. ಅಪ್ಪಣೆ ಗುರುದೇವ. ಹೋಗಿ. ಜಯ ಶಿವರಾಜ್. ಶೂದ್ರ ದೇವತೆಗಳನ್ನು ಮೆಚ್ಚಿಸಿ ವರವನ್ನು ಪಡೆದೆವು. ವಾಮಾಚಾರ, ಮಾಟ, ಮಂತ್ರ, ವಶೀಕರಣ ಮುಂತಾದ ವಿದ್ಯೆಗಳನ್ನು ಕಲಿತುಕೊಂಡೆವು. ಈಗ 1000 ಆನೆ ಬಲ ಬಂದಂತಾಗಿದೆ. ನಮ್ಮ ಲೋಕಕ್ಕೆ ಹೋಗಿ ಆ ಬ್ರಹ್ಮನಿಂದ ವೇದಗಳನ್ನು ಅಪಹರಿಸುವ. ರಕ್ಕಸವಿದ್ದರೆ ಹೋಗೋಣ ಆ ಬ್ರಹ್ಮಲೋಕಕ್ಕೆ.
ಬರುವಂತೆ ಮಾಡಿದ್ದೇವೆ. ಕೀಟದ ರೂಪದಲ್ಲಿ ಬ್ರಹ್ಮನ ಕಿವಿಯೊಳಗೆ ಹೋಗು, ಉದರದೊಳಗೆ ಸೇರಿ ಆ ವೇದಗಳನ್ನು ಅಪಹರಿಸೋಣ. ಈ ವಿಷಯ ಆ ಆರಿಗೆ ತಿಳಿದೇ ತಿಳಿಯುತ್ತದೆ. ಸ್ವಲ್ಪ ದಿನಗಳ ಮಟ್ಟಿಗೆ ಆ ದೇವತೆಗಳ ಕಣ್ಣು ತಪ್ಪಿಸಿ ಎಲ್ಲಿಯಾದರೂ ಅಡಗಿ ಕುಳಿತುಕೊಳ್ಳಬೇಕು. ಸಮುದ್ರದ ಮಧ್ಯೆ ಒಂದು ಪುರವನ್ನು ನಿರ್ಮಿಸಿ ವೇದಗಳನ್ನು ಬಚ್ಚಿಟ್ಟು ನಾವು ಅಲ್ಲೇ ಇದ್ದು ತಲೆಮರೆಸಿಕೊಳ್ಳೋಣ. ಶ್ರೀಹರಿಯೇ ಕಾಪಾಡು. ಸದಾ ನಿನ್ನ ನಾಮಸ್ಮರಣೆಯಲ್ಲಿ ಕಾಲ ಕಳೆಯುವ ನಾನು ಚಕ್ರವರ್ತಿಯಾದರೂ ಭೋಗ ಜೀವನಕ್ಕೆ ಆಸೆ ಪಡದೆ ಪ್ರಜೆಗಳನ್ನು ದೇವರಂತೆ ಕಾಪಾಡಿಕೊಂಡು ಬಂದಿದ್ದೇನೆ. ಹರಿಗೆ ಪ್ರಿಯವಾದದ್ದು ನೀರು, ಅದಕ್ಕಾಗಿ 3 ಹೊತ್ತು ನೀರನ್ನು ಸೇವಿಸಿ ಸದಾ ನಿನ್ನ ಧ್ಯಾನದಲ್ಲಿ ನಿನ್ನ ದರ್ಶನಕ್ಕಾಗಿ ಕಾಯುತ್ತಾ ಇದ್ದೇನೆ. ಎಂದಿನಂತೆ ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಡಲು ನದಿ ತೀರಕ್ಕೆ ಬಂದಿದ್ದೇನೆ. ನೀರಿನಲ್ಲಿ ಮೀನಿರುವುದು ಸಹಜ. ಪಾಪ ನನ್ನ ಬೊಗಸೆಗೆ ಬಂದಿದೆ.
ಬೊಗಸೆಗೆ ಸೇರಿದೆಯಲ್ಲ. ಮಹಾರಾಜ, ನನ್ನನ್ನು ನದಿಗೆ ಬಿಡಬೇಡ. ದೊಡ್ಡ ಮೀನಿನಿಂದ ಅಪಾಯವಿದೆ. ನನ್ನನ್ನು ಕಾಪಾಡು. ಜಲಚರವೊಂದು ಮಾತನಾಡುತ್ತಿದೆ ಎಂದಾದರೆ ಆ ಭಗವಂತನ ಲೀಲೆಯಲ್ಲದೆ ಮತ್ತೇನು? ಈ ಮೀನನ್ನು ಕಮಂಡಲದೊಳಗೆ ಹಾಕಿ ಅರಮನೆಯತ್ತ ನಡೆಯುತ್ತೇನೆ. ಕಮಂಡಲದೊಳಗಿನ ಮೀನು ಕಮಂಡಲದ ಗಾತ್ರಕ್ಕೆ ಬೆಳೆದು ನನಗೆ ಇಲ್ಲಿ ಇರಲಾಗುವುದಿಲ್ಲವೆಂದು ಹೇಳಿತು. ಅದನ್ನು ತೆಗೆದು ತೊಡೆಗೆ ಬಿಟ್ಟೆ. ಕ್ಷಣಾರ್ಧದಲ್ಲಿ ತೊರೆಯಷ್ಟೇ ದೊಡ್ಡದಾಗಿ ಬೆಳೆಯಿತು. ತೊರೆಯಿಂದ ತೆಗೆದು ಸರೋವರಕ್ಕೆ ಬಿಟ್ಟೆ. ಕ್ಷಣಾರ್ಧದಲ್ಲಿ ಸರೋವರದಷ್ಟೇ ದೊಡ್ಡದಾಗಿ ಬೆಳೆಯಿತು. ಸರೋವರದಿಂದ ತೆಗೆದು ಸಮುದ್ರಕ್ಕೆ ಬಿಟ್ಟಿದ್ದೇನೆ. ನಿನ್ನ ಲೀಲೆ ಅರ್ಥವಾಯಿತು. ಅನುದಿನವೂ ನಿನ್ನನ್ನು ಧ್ಯಾನಿಸುವ ಈ ಪಾಮರನ ಮೇಲೆ ದಯ ತೋರಿ ಮೀನಿನ ರೂಪವಾಗಿ ಕಾಣಿಸಿಕೊಂಡೆಯಾ? ಧನ್ಯನಾದ ಸ್ವಾಮಿ, ಚಕ್ರವರ್ತಿಯೇ, ನನ್ನ ಪರಮೋತ್ತರಾದ ನಿನಗೆ ಪ್ರತ್ಯಾವತಾರಿಯಾಗಿ ಕಾಣಿಸಿಕೊಂಡಿದ್ದೇನೆ. ಅದಕ್ಕೊಂದು ಕಾರಣವೂ ಇದೆ. ವೇದಗಳನ್ನು ಅಪಹರಿಸಿದ ಸಮಾಸುರಾದಿಗಳು ಜಲದ ಮಧ್ಯೆ ಅಡಗಿರುತ್ತಾರೆ. ಅವರನ್ನು ವಧಿಸಿ ವೇದಗಳನ್ನು ಉದ್ಧಾರ ಮಾಡಬೇಕಾಗಿದೆ. ಮಾತ್ರವಲ್ಲ, ಮತ್ತೊಂದು ಮಹತ್ವದ ಕಾರ್ಯವು ನಿನ್ನಿಂದಾಗಬೇಕಾಗಿದೆ. ಇನ್ನು 7 ದಿವಸದಲ್ಲಿ ಮಹಾಪ್ರಳಯ ಉಂಟಾಗಿ ಇಡೀ ಭೂಮಂಡಲವೇ ಮುಳುಗಿ ಇಂದಿರೇಗ ಅಂತ್ಯಗೊಳ್ಳಲಿದೆ. ವೃಕ್ಷ ಬೀಜಗಳು, ಜೀವಜಂತುಗಳು ಎಲ್ಲ ಒಂದೊಂದು ಹಡಗಿನಲ್ಲಿ ಶೇಖರಿಸಿಟ್ಟುಕೋ. ಈ ಭೂಮಂಡಲವೇ ಮುಳುಗುತ್ತಿರುವಾಗ ಪ್ರತ್ಯಾವತಾರಿಯಾಗಿ ನಿನ್ನಲ್ಲಿ ಬರುತ್ತೇನೆ. ಹಡಗಿನ ಕೊಂಡಿಗೆ ವಾಸಿಕೆಯನ್ನು ಬಿಗಿದು ಮೀನಿನ ಮೂತಿಗೆ ಮತ್ತೊಂದು ತುದಿಯನ್ನು ಕೊಟ್ಟು ನಿನ್ನನ್ನು ಯೋಗ್ಯವಾದ ಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಧನ್ಯನಾದ
ಅಸುರ, ಲೋಕಕಂಟಕನಾದ ನೀನು ಲೋಕದ ನಿಯಮವನ್ನು ಮೀರಿ ವರ್ತಿಸಿದೆ. ದೇವ ಬತ್ತಿಗೆಯನ್ನು ಆಚೆ ಮತ್ತೆ ವೇದವನ್ನು ಮಾಡಿಸಿದೆ. ಮುಂದೆ ಎಲ್ಲ ಪಾಪದ ತುಂಬಿತು. ಅವರಿಗೆ ಹಚ್ಚುವವ ನಾನಲ್ಲ, ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣೀಭೂತನಾದ ಈ ಹರಿಯೇ ಮುಕ್ತಿಯ ಪದವನ್ನು ತೋರಿಸುತ್ತಿರುವಾಗ ಹಚ್ಚುವ ಮಾತೇ ಇಲ್ಲ. ಮಧ್ಯಾವತಾರಿಯಾಗಿ ನಿನಗೊಯ್ದು ದುಷ್ಟ ಸಮಾಚಾರವನ್ನು ಕೊಂಡು ವೇದೋದ್ಧರಣ ಮಾಡಿದೆ. ಈ ಮನ್ವಂತರ ನಾಶ ಹೊಂದಿ ಮುಂದಿನ ಹೊಸ ಮನ್ವಂತರ ಹೇಗೆ ನಡೆಯಬೇಕೆಂದು ವೇದದಲ್ಲಡಗಿದೆ. ಮುಂದಿನ ಮನ್ವಂತರ ಮನ್ವಂತರವೆಂದು ಪ್ರಖ್ಯಾತವಾಗಲಿದೆ. ಶ್ರೀಹರಿ, ನೀನು ಸದಾ ಭಕ್ತರಾದೀನ ಪಾಮರನಾದ ನನ್ನನ್ನು ಉದ್ಧರಿಸಿದೆ. ವೇದೋದ್ಧರಣ ಮಾಡಿ ಜಗತ್ತನ್ನು ಉದ್ಧರಿಸಿದೆ. ವೇದೋದ್ಧರಣವೆಂಬ ಈ ಪುಣ್ಯಕಥೆಯನ್ನು ಯಾರು ನಿತ್ಯ ಕೇಳುತ್ತಾರೋ, ಯಾರು ಪಠಿಸುತ್ತಾರೋ ಅವರಿಗೆ ಶ್ರೀಹರಿಯು ಸಕಲ ಇಷ್ಟಾರ್ಥವನ್ನೂ ಕರುಣಿಸಲಿ. ಈ ನಾಟಕವನ್ನು ಉತ್ತಮವಾಗಿ ಪ್ರದರ್ಶಿಸುವಲ್ಲಿ ನಮ್ಮನ್ನು ಪ್ರೋತ್ಸಾಹಿಸಿ ಸರ್ವ ರೀತಿಯ ಸಹಕಾರವನ್ನು ನೀಡಿದವರು ನಮ್ಮ ಸಂಸ್ಥೆಯ ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕೇತರ ವೃಂದದವರು. ಇವರಿಗೆ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ.